ಅವೆಲ್ಲ ಮಾತಾಡಿ ಅವ್ರು ರೇಗಿಸಿ ಎಲ್ಲರ ಮೊಬೈಲ್ಗೂ ಕಳಿಸ್ಕೊಂಡು ಎಲ್ರು ಮಾತಾಡ್ಕೊಂಬಂಗೆ ಅವೆಣ್ಣ ಆಚೆ ಹೋದಾಗ ಅಲ್ಲಿ ಕೇಳ್ಬಂಗ್ ಮಾಡಿ ಅವ್ನಿಗೆ ಅಗಲನೇ ಎಲ್ಲ ಮಾಡಿರೋದು ಅವನೇ ರೇಗಿಸ್ತವನಂತೆ. ಅವನೇ ಮಾಡಿರೋದು ಐಕ್ಳುಗಳೆಲ್ಲ ಕಟ್ಕೊಂಡು ಮನೆ ತವಲ್ ದೇವಸ್ಥಾನ ಮರೈತಾರೆ ಅಲ್ಲಿ ಎಲ್ಲ ರೇಗಿಸೋರಂತೆ. ನನ್ನ ಮಗಳಿಗೆ ಹಿಂಗೆ ಅಂದ್ಲು, ಹೇಳ್ಕ ಬಾ ಮಮ್ಮಿ ಅವ್ನಿಗೆ ಹೊಡಿಬೇಕು ಅಂದ್ಲು. ನಾವು ಕಂಪ್ಲೇಂಟ್ ಕೊಡ್ಮ ಅನ್ಕೊಂಡು ಸುಮ್ಮನೆ ಅದು ಅವಳು ಇನ್ನೂ ಹಂಗೆ ರೇಗಿಸಿ ಶುರು ಮಾಡಿ ಹಿಂಗೆ ಮಾಡ್ಕೊಬಿಟ್ಟವಳೆ.